ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮನಸಾಕ್ಷಿ ಅಥವಾ ಆತ್ಮಸಾಕ್ಷಿ ಕೇಳಿದ್ದೀರಾ? ಮನಸಾಕ್ಷಿ ಅಥವಾ ಆತ್ಮಸಾಕ್ಷಿ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ. ಸಾಧಾರಣವಾಗಿ ನಾವು ಅಂಗಡಿಗೆ ಹೋದಾಗ ಒಂದು ಬಟ್ಟೆಯನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ. ಅಲ್ಲಿ ಹೋದಾಗ ನಾನಾ ರೀತಿಯಾದಂತಹ ಬಟ್ಟೆಗಳಿದೆ, ತುಂಬ ರೀತಿಯಾದಂತಹ ಬಟ್ಟೆಗಳಿದೆ. ಆ ಬಟ್ಟೆಗಳನ್ನು ನೋಡಿದಾಗ ಅದು ಖರೀದಿ ಮಾಡಬೇಕು, ಇದು ಖರೀದಿ ಮಾಡಬೇಕು. ಆಗ ಏನು ಮಾಡ್ತೀರಾ ನೀವು? ನಿಮ್ಮಲ್ಲೇ ನೀವು ಯೋಚನೆ ಮಾಡ್ತೀರಾ, ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಥವಾ ನನ್ನ ಕಿಸೆಯಲ್ಲಿ ಎಷ್ಟು ದುಡ್ಡಿದೆ, ಅದರ ಪ್ರಕಾರ ನಾವು ಅದನ್ನು ಆಯ್ದುಕೊಳ್ತೀವಿ. ಅಲ್ಲಿ ಯಾರ ಜೊತೆ ಚಿಂತನೆ ಮಾಡ್ತೀವಿ? ನಾವು ನಮ್ಮ ಮನಸ್ಸಿನೊಟ್ಟಿಗೆ ನಾವು ಮಾತಾಡ್ಕೋತೀವಿ. ಇನ್ನೊಂದು ಉದಾಹರಣೆ, ಒಂದು ನಿಜವಾದ ಘಟನೆ ಅದು. ಒಮ್ಮೆ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಸುಮಾರು ಸಾಮಾನು ತಗೊಂಡ. ಅಂಗಡಿಯಲ್ಲಿ ಸುಮಾರು ಸಾಮಾನು ತಗೊಂಡು ಮನೆಗೆ ಬಂದ. ಸಾಮಾನು ತಗೊಳ್ಳುವಾಗ ಅಲ್ಲಿ ಇದ್ದಂತಹ ಇನ್ನೊಂದೆರಡು ವಸ್ತುಗಳನ್ನು ಸಹ ಅದಕ್ಕೆ ದುಡ್ಡು ಕಟ್ಟದೆ ಇನ್ನೊಂದೆರಡು ವಸ್ತುಗಳನ್ನು ಅವನ ಬ್ಯಾಗಿನಲ್ಲಿ ಹಾಕ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅವನ ಮನಸ್ಸಿನಲ್ಲಿ ಎರಡು ರೀತಿಯಾದಂಥ ಸ್ವರ ಕೇಳುತ್ತೆ. ನೀನು ಮಾಡಿದ್ದು ತಪ್ಪು, ನೀನು ಆ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದೀಯಾ. ಇನ್ನೊಂದು ಪರವಾಗಿಲ್ಲ, ನಿನಗೆ 2 ಐಟಮ್ ಫ್ರೀಯಾಗಿ ಸಿಕ್ಕಿದೆ ಅಂತ ಇನ್ನೊಂದು ಮನಸ್ಸು. 2 ರೀತಿಯಾದಂತಹ ಮನಸ್ಸುಗಳು ಅವನ ಒಳಗೊಳಗೆ ಅವನೊಟ್ಟಿಗೆ ಜಗಳ ಆಡ್ತಿತ್ತು. ಅವನು ಇಡೀ ರಾತ್ರಿ ಮಲ್ಕೊಳ್ಳಿಕ್ಕಾಗಲಿಲ್ಲ. ಮಾರನೇ ದಿನ ಹೋಗಿ ಆ ವಸ್ತುವನ್ನು ವಾಪಸ್ ಕೊಟ್ಟಾಗ ಅವನ ಆತ್ಮಸಾಕ್ಷಿ ಅಥವಾ ಮನಸ್ಸಾಕ್ಷಿಗೆ ಒಂದು ಸಮಾಧಾನ ಬಂತು. ಇಂದು ನಾವು ಶುಭ ಸಂದೇಶದಲ್ಲಿ ಈ ಒಂದು ಆತ್ಮಸಾಕ್ಷಿ ಅಥವಾ ಈ ಮನಸ್ಸಾಕ್ಷಿಯನ್ನು ಕಳೆದುಕೊಂಡು ಒಂದು ತೀವ್ರವಾದ ಗೊಂದಲದಲ್ಲಿರುವಂತಹ ಹೆರೋದರಸನ ಬಗ್ಗೆ ನಾವು ಚಿಂತಿಸ್ತೇವೆ. ಹೆರೋದರಸನು ಇಂದು ತೀವ್ರವಾದ ಗೊಂದಲದಲ್ಲಿದ್ದಾನೆ. ಗೊಂದಲ ಅಂದರೆ ಏನು? ಒಂದು ಆತಂಕ, ಒಂದು ಕಳಕಳ, ಒಂದು ಚಂಚಲತೆ, ಒಂದು ಸ್ಟೇಟ್ ಆಫ್ ಕನ್ಫ್ಯೂಷನ್. ಮನಸ್ಸಿನಲ್ಲಿ ಏನೋ ಸಮಾಧಾನ ಇಲ್ಲ, ಒಂದು ಸಮಸ್ಯೆಗೆ ಪರಿಹಾರನೇ ಇಲ್ಲ ಎನ್ನುವಂತಹ ಒಂದು ಗೊಂದಲ. ಈ ಗೊಂದಲಕ್ಕೆ ಕಾರಣಗಳೇನಿರ್ಬೋದು? ಶುಭ ಸಂದೇಶದಲ್ಲೇ ಬರೆದಿದೆ. ಇಂದಿನ ಶುಭ ಸಂದೇಶದಲ್ಲೇ ಯೋವಾನನ ಶಿರಚ್ಛೇದನವನ್ನು ಮಾಡಿರ್ತಾನೆ. ಯೋವಾನನ ಶಿರಚ್ಛೇದನ. ಅವನು ಅವನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾಗ ಅದರ ಬಗ್ಗೆ ಯೋವಾನನು ಅದು ತಪ್ಪು ಎಂದು ಹೇಳಿರ್ತಾನೆ. ಅವನ ತಪ್ಪನ್ನು ತಿದ್ದುಕೊಟ್ಟಿದ್ದಕ್ಕೆ ಹಾಗೂ ಅವನ ಹೆಂಡತಿಯ ಸ್ಫೂರ್ತಿಯಿಂದ ಅವನು ಏನು ಮಾಡ್ತಾನೆ? ಅವನ ಶಿರಚ್ಛೇದನವನ್ನು ಮಾಡ್ತಾನೆ. ಆ ರೀತಿಯಾದಂಥ ಅದೊಂದು ಭಯ. ಈಗ ಅಲ್ಲಿ ಹಲವಾರು ವಿಷಯಗಳು ಅವನ ಸಮಾಜದಲ್ಲಿ ನಡೆಯುತ್ತಿತ್ತು. ಮೊದಲನೆಯದು, ಅವನ ಮನಸ್ಸಿನಲ್ಲಿ ಗೊಂದಲಕ್ಕೆ ಕಾರಣ ಅವನು ಮಾಡಿದಂಥ ಶಿರಚ್ಛೇದನ. ಇನ್ನೊಂದು, ಹಲವಾರು ಜನರು ಹಲವಾರು ವಿಷಯಗಳನ್ನು ಮಾತನಾಡಿಕೊಳ್ತಿದ್ರು. ಅದ್ಭುತ ಕಾರ್ಯಗಳಲ್ಲಿ ನಡೀತಾ ಇದ್ವು. ಸ್ವಲ್ಪ ಜನ ಯೋವಾನನು ಮತ್ತೆ ಜೀವಂತವಾಗಿದ್ದಾನೆ. ಇನ್ನು ಕೆಲವರು ಹಳೆಯ ಒಂದು ಪ್ರಾಚೀನ ಪ್ರವಾದಿ ಅಥವಾ ಯಾರೋ ಒಬ್ಬ ಉದಯಿಸಿದ್ದಾನೆ. ಈ ರೀತಿಯಾದಂತಹ ನಾನಾ ರೀತಿಯಾದಂತಹ ಕಳವಳಗಳನ್ನು ಅವನ ಮನಸ್ಸಿನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹಾಗೂ ಯೇಸುವನ್ನು ನೋಡಲಿಕ್ಕೂ ಸಹ ಅವನು ಪ್ರಯತ್ನ ಪಡ್ತಾನೆ. ಆದರೆ ಅವನಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಈ ಎಲ್ಲದಕ್ಕೂ ಗೊಂದಲ. ಅವನ ಆತ್ಮಸಾಕ್ಷಿಯಲ್ಲೇ, ಅವನ ಮನಸ್ಸಾಕ್ಷಿಯಲ್ಲೇ ಒಂದು ರೀತಿಯಾದಂತಹ ಗೊಂದಲ. ಈ ಗೊಂದಲಕ್ಕೀಡಾದಾಗ ಆಗುವ ಪರಿಣಾಮಗಳೇನು? ಮೊನ್ನೆ ಅಷ್ಟೇ ಪೋಪ್ ಜಗದ್ಗುರುಗಳು ಹೇಳ್ತಿದ್ರು, ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಗೊಂದಲ ಉಂಟಾದರೆ ಅವರು ಒಂದು ಕಾನ್ಸಂಟ್ರೇಷನ್ ಇಡಲಿಕ್ಕೆ ಆಗೋದಿಲ್ಲ. ಕೇಂದ್ರೀಕರಿಸಲು ಅವರ ಜೀವನದಲ್ಲಿ ಅವರಿಗೆ
ಎಂದೂ ಆಗುವುದಿಲ್ಲ. ಯಾವುದರಲ್ಲೂ ಎಲ್ಲದರಲ್ಲೂ ಒಂದು ರೀತಿಯಾದಂಥ ಅನುಮಾನ, ಅಸಮಾಧಾನ ಮತ್ತು ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಒಂದು ಏನೋ ಕಳೆದುಕೊಂಡಿರುವಂಥ ಅನುಭವ, ಎಲ್ಲದರಲ್ಲೂ ಭಯ, ಚಡಪಡಿಕೆ, ಹೆದರುವಿಕೆ. ಈ ಗೊಂದಲಕ್ಕೀಡಾದಾಗ ನಮ್ಮ ಮನಸ್ಸು ಆ ರೀತಿಯಾದಂತಹ ಒಂದು ಸ್ಥಿತಿಯಲ್ಲಿರುತ್ತೆ. ಈ ನಾಲ್ಕನೆಯ ಮುಖ್ಯವಾದ ಅಂಶ, ಗೊಂದಲದ ಸ್ಥಿತಿಯಲ್ಲಿರುವಾಗ ಅನೇಕ ವಿಷಯಗಳ ಸಂಕೇತವಾಗುತ್ತೆ ನಮ್ಮ ಮನಸ್ಸು. ಗೊಂದಲದ ಸ್ಥಿತಿಯಲ್ಲಿರುವಾಗ ನಮ್ಮ ಮನಸ್ಸಿನ ಅನೇಕ ವಿಷಯಗಳ ಅದು ಒಂದು ರೀತಿಯಾದಂಥ ಸಂಕೇತ ಆಗಿರ್ಬೋದು. ನಮ್ಮ ಜೀವನದಲ್ಲಿ ಏನೋ ತಪ್ಪು ಮಾಡಿದ್ದೇವೆ. ಹೆರೋದರಸನು ತಪ್ಪು ಮಾಡಿದ್ದ, ಆದ್ದರಿಂದ ಅವನ ಜೀವನದಲ್ಲಿ ಅವನಿಗೆ ಗೊಂದಲವಿತ್ತು. ನಮ್ಮೆಲ್ಲರ ಜೀವನದಲ್ಲಿ ನಮಗೂ ಸಹ ಈ ಗೊಂದಲವಿದ್ದರೆ, ನಾವು ಅವಲೋಕಿಸಿದರೆ, ನಾವು ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಮೊಟ್ಟ ಮೊದಲನೇದಾಗಿ ಗೊಂದಲ ಇರುತ್ತೆ. ಆತ್ಮಸಾಕ್ಷ್ಯ ವಿರುದ್ಧವಾಗಿ ನಾವು ನಡೆದಾಗ ನಮ್ಮ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ನಮ್ಮ ನಡವಳಿಕೆ, ನಮ್ಮ ದುಷ್ಟ ಆಲೋಚನೆಗಳು ಅಥವಾ ಕಾರ್ಯಗಳು ಅನೈತಿಕ ಮಾರ್ಗಗಳನ್ನು ಹಿಡಿದಿದ್ದೇವೆ ಎನ್ನುವಂತಹ ರೀತಿಯಾದಂಥ ಸಂಕೇತವನ್ನು ನೀಡುತ್ತೆ. ನಮ್ಮ ಮನಸ್ಸಿಗೆ ಗೊಂದಲ ಯಾವಾಗ ಬರುವುದು? ನಾವು ದುಷ್ಟ ಕಾರ್ಯಗಳಲ್ಲಿ ತೊಡಗಿದಾಗ, ದೇವರ ಕೆಲಸಗಳನ್ನು ಮಾಡದೇ ಇರುವಾಗ, ಒಳ್ಳೆಯ ಕೆಲಸಕ್ಕೆ ನಾವು ಕಣ್ಣನ್ನು ಹಾಯಿಸದೇ ಇರುವಾಗ, ಇಂತಹ ಪರಿಸ್ಥಿತಿ ಬಂದಾಗ ನಾವೇನು ಮಾಡಬೇಕು? ನಮ್ಮ ಸ್ವಯಂ ಪರೀಕ್ಷೆಯನ್ನು ನಾವು ಮಾಡಿಕೊಳ್ಬೇಕು. ನಾನು ನನ್ನ ಜೀವನದಲ್ಲಿ ಗೊಂದಲಕ್ಕೆ ಒಳಗಾದಾಗ ನಾನು ಮಾಡಬೇಕಾಗಿರುವಂಥ ಮೊದಲನೆಯ ಕೆಲಸ ಏನೆಂದರೆ ಅವಲೋಕನ. ಒಂದು 4 ರೀತಿಯಾದಂಥ ಅವಲೋಕನದ ಬಗ್ಗೆ ನಾನು ಹೇಳ್ತೇನೆ. ಮೊದಲನೆಯ ಅವಲೋಕನ, ನಾವು ಏನು ಮಾಡಬೇಕೆಂದರೆ ನಮ್ಮ ಜೀವನದಲ್ಲಿ, ಒಬ್ಬೊಬ್ಬರ ಜೀವನದಲ್ಲಿ, ಪ್ರತ್ಯೇಕವಾದಂತಹ ವೈಯಕ್ತಿಕ ಜೀವನದಲ್ಲಿ ನಮ್ಮ ನೈತಿಕ ವ್ಯವಸ್ಥೆ ಕುಸಿದು ಹೋಗಿದೆಯಾ? ಮೊದಲನೆಯ ಅವಲೋಕನ, ನಮ್ಮ ಜೀವನದಲ್ಲಿ ಅಥವಾ ನಮ್ಮ ವೈಯಕ್ತಿಕ ವ್ಯಕ್ತಿತ್ವದಲ್ಲಿ ನೈತಿಕತೆ ಕುಸಿದು ಹೋಗಿದೆಯಾ? ನೈತಿಕತೆ ಅಂದ್ರೇನು? ಧರ್ಮಸಭೆ ನಮಗೆ 6 ಕಟ್ಟಳೆಗಳನ್ನು ನೀಡುತ್ತೆ. ಬೈಬಲ್ ಗ್ರಂಥ ನಮಗೆ 10 ಕಟ್ಟಳೆಗಳನ್ನು ನೀಡುತ್ತೆ. ಮತ್ತು ನಿನ್ನ ನಿಜವಾದ ದೇವರನ್ನು ನೀನು ಆರಾಧಿಸು, ಪೂಜಿಸು, ನಿನ್ನ ನೆರೆಯವರನ್ನು ಪ್ರೀತಿಸು. ಇದೆಲ್ಲ ನಮ್ಮ ನೈತಿಕತೆ. ಒಳ್ಳೊಳ್ಳೆಯ ಕೆಲಸಗಳು, ಒಳ್ಳೊಳ್ಳೆಯ ಕಾರ್ಯಗಳು ಎಲ್ಲವೂ ನಮ್ಮ ನೈತಿಕತೆ. ನಮ್ಮ ಜೀವನವನ್ನು ನಾವು ಅವಲೋಕಿಸಿ ಮಾಡಬೇಕಾಗಿರುವಂಥ ಮೊದಲನೆಯ ಘಟ್ಟ, ನಾವು ಗೊಂದಲದಲ್ಲಿದ್ದಾಗ, ನಮ್ಮ ಆತ್ಮಸಾಕ್ಷಿ ಗೊಂದಲದಲ್ಲಿದ್ದಾಗ ನಮ್ಮ ನೈತಿಕತೆ ಕುಸಿದು ಹೋಗಿದೆಯಾ? ದೇವರ ಕಟ್ಟಳೆಗಳನ್ನು ನಾನು ಪಾಲಿಸಿದ್ದೇನಾ? ಧರ್ಮಸಭೆಯ ಕಟ್ಟಳೆಗಳನ್ನು ನಾನು ಪಾಲಿಸಿದ್ದೇನಾ? ದೇವರನ್ನು ಪ್ರೀತಿ ಮಾಡಿದ್ದೀನಾ ಇಲ್ಲವಾ? ಪರರನ್ನು ಪ್ರೀತಿಸ್ತಾ ಇದ್ದೀನಾ ಇಲ್ಲವಾ? ಈ ರೀತಿಯಾದಂತಹ ನೈತಿಕತೆಯ ಆ ವ್ಯವಸ್ಥೆಯ ಅವಲೋಕನವನ್ನು ಮಾಡಬೇಕು. ಎರಡನೆಯದು, ನನ್ನ ಜೀವನದಲ್ಲಿ ಮೌಲ್ಯಗಳ ಕುಸಿತವಾಗಿದೆಯಾ? ನನ್ನ ಜೀವನದಲ್ಲಿ ಮೌಲ್ಯಗಳ ಕುಸಿತವಾಗಿದೆಯಾ? ಈಗಿನ ಪ್ರಪಂಚದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಎಲ್ಲೋದ್ರೂ ನಾವು ನೋಡ್ತೇವೆ, ಎಲ್ಲದರಲ್ಲೂ ಲೆಸ್. ಯಾರ ಮನೆಗಾದರೂ ಹೋಗಿ ಟೀ ಕೇಳಿದಾಗ ಶುಗರ್ಲೆಸ್ ಟೀ ಕೊಡಿ, ಯಾಕಂದರೆ ಅವ್ರಿಗೆ ಶುಗರ್ ಇದೆ. ಚಿಕನ್ ಅಂಗಡಿಗೆ ಹೋದಾಗ ಸ್ಕಿನ್ಲೆಸ್ ಚಿಕನ್ ಕೊಡಿ ಅಂತೇಳಿ. ಹಾಗೆಯೇ ಚರ್ಚಿಗೆ ಬಂದಾಗ ಅಲ್ಲಿ ವಿಶ್ವಾಸಲೆಸ್, ಫೇತ್ಲೆಸ್. ವಿಶ್ವಾಸದಲ್ಲಿ ಗಾಡ್ಲೆಸ್, ದೇವರಿಲ್ಲ. ಮೌಲ್ಯಗಳ ಕುಸಿತ. ಎರಡನೇ ಅವಲೋಕನ, ನನ್ನ ಜೀವನದಲ್ಲಿ ಈ ರೀತಿಯಾದಂಥ ಮೌಲ್ಯಗಳ ಕುಸಿತವಾಗಿದೆಯಾ ಅಂತ ನಾನು ಅವಲೋಕಿಸಿ ನೋಡಬೇಕು. ಮೂರನೇದು, 4 ಪಟ್ಟು ಸಂಬಂಧ. ನಮಗೆ ನಮ್ಮ ಜೀವನದಲ್ಲಿ ಎಲ್ಲರಿಗೂ 4 ಪಟ್ಟು ಸಂಬಂಧ ಇದೆ. ಒಂದು, ನಾನು ಮತ್ತು ನನ್ನ ವೈಯಕ್ತಿಕವಾದಂಥ ಸಂಬಂಧ. ನಾನು ಮಾಡುವ ಕೆಲಸ ನನಗೆ ಮೆಚ್ಚುಗೆ ಆಗಿದೆಯಾ? ಮೊದಲನೆಯ ಸಂಬಂಧ. ಎರಡನೆಯದು, ನಾನು ಮತ್ತು ದೇವರೊಂದಿಗಿರುವಂತಹ ಅಂತರ್ವ್ಯಕ್ತಿಯ ಮಧ್ಯೆ ಇರುವಂಥ ಸಂಬಂಧ. ನನ್ನ ಮತ್ತು ದೇವರ ಸಂಬಂಧ ಹೇಗಿದೆ? ಮೂರನೇದು, ನನ್ನ ಮತ್ತು ಸಮಾಜದ ಸಂಬಂಧ ಹೇಗಿದೆ? ನಾಲ್ಕನೇದು, ನನ್ನ ಮತ್ತು ಸೃಷ್ಟಿಯ ಸಂಬಂಧ ಹೇಗಿದೆ? ಈ ರೀತಿಯಾಗಿ 4 ಪಟ್ಟು ಸಂಬಂಧದ ಕುಸಿತ ನನ್ನ ಜೀವನದಲ್ಲಾಗಿದೆಯಾ?
ಈ ಜೀವನದಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬ್ರೇಕ್ ಡೌನ್ ಆಗಿದೆಯಾ, ಅದನ್ನು ನಾನು ಅವಲೋಕಿಸಿ ನೋಡಬೇಕು. ಕಡೆಯದಾಗಿ ನಾವು ಅವಲೋಕಿಸಿ ನೋಡಬೇಕಾಗಿರುವುದು ನಮ್ಮ ದೃಷ್ಟಿಕೋನವನ್ನು, ನಮ್ಮ ಜೀವನದ ದೃಷ್ಟಿಕೋನ. ಒಂದು ನಿಜವಾದ ಕ್ರೈಸ್ತ ವ್ಯಕ್ತಿಯ, ಒಂದು ಆದರ್ಶ ಕ್ರೈಸ್ತ ವ್ಯಕ್ತಿಯ ದೃಷ್ಟಿಕೋನ ಏನೆಂದರೆ, ನಮ್ಮ ದೃಷ್ಟಿಕೋನ ಯಾವಾಗಲೂ ದೇವರ ಮೇಲಿರುವುದು. ನಮ್ಮ ದೃಷ್ಟಿಕೋನ ಈ ಲೋಕದ ಪ್ರಪಂಚದ ವ್ಯಾಮೋಹಗಳಲ್ಲಿ ಮುಳುಗಿ ಹೋಗಿದೆಯಾ, ಅಥವಾ ನಾನಿಂದು ಮೊದಲನೆಯ ವಾಚನದಲ್ಲಿ ಕೇಳಿದಾಗೆ ನಶ್ವರ ವಿಷಯಗಳ ಬಗ್ಗೆ ನಾನು ಹೆಚ್ಚು ಗಮನವನ್ನು ಅಲ್ಲಿ ನಾನು ನೀಡಿ ನಿಜವಾದ ಜೀವನದ ಅರ್ಥವನ್ನು ನಾನು ಕಳೆದುಕೊಂಡಿದ್ದೇನೆ. ಈ 4 ರೀತಿಯಾದಂಥ ಅವಲೋಕನ ಮಾಡಿದಾಗ ಆಗ ನನಗೆ ಗೊತ್ತಾಗುತ್ತೆ ನನ್ನ ಆತ್ಮಸಾಕ್ಷಿ ಯಾವ ರೀತಿ ಇದೆ. ಆಗ ನನ್ನ ಆತ್ಮಸಾಕ್ಷಿ ಅಥವಾ ಮನಸ್ಸಾಕ್ಷಿ ಯಾವುದೇ ಗೊಂದಲಕ್ಕೆ ಈಡಾಗೋದಿಲ್ಲ. ಹೆರೋದರಸನ ಆತ್ಮಸಾಕ್ಷಿ ಗೊಂದಲಕ್ಕೀಡಾಗಿತ್ತು. ಯಾಕೆಂದರೆ ಅವನಲ್ಲಿ ಎಲ್ಲದರಲ್ಲೂ ಕುಸಿತ ಇತ್ತು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿಯೂ ಸಹ ಏನಾಗುತ್ತೆ, ಎಲ್ಲದರಲ್ಲೂ ನಾವು ಕುಸಿತವನ್ನು ಕಂಡಾಗ ನಮಗೂ ಸಹ ನಮ್ಮ ಜೀವನ ಎಲ್ಲವೂ ಗೊಂದಲಮಯವಾಗುತ್ತೆ. ಈ ರೀತಿಯಾದಂಥ 4 ಅವಲೋಕನಗಳನ್ನು ನಾವು ಮಾಡಿದಾಗ ನಮ್ಮ ಆತ್ಮಸಾಕ್ಷಿ ದೇವರ ಆತ್ಮಸಾಕ್ಷಿಯಲ್ಲಿ ಒಂದುಗೂಡಿ ನಮ್ಮ ಮನಸ್ಸಿಗೆ ಯಾವಾಗಲೂ ಶಾಂತಿ, ಸಮಾಧಾನ, ಹಿತವನ್ನು, ನೆಮ್ಮದಿಯನ್ನು ನಮಗೆ ನೀಡುತ್ತೆ. ಆದ್ದರಿಂದ ಈ ಬಲಿಪೂಜೆಯಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲರ ಈ ಆತ್ಮಸಾಕ್ಷಿ ಹಾಗೂ ಈ ಮನಸ್ಸಾಕ್ಷಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಲು ಬೇಕಾದಂತಹ ಕೃಪಾವರಗಳನ್ನು ದೇವರಿಂದ ಪ್ರಾರ್ಥಿಸೋಣ. ಆಮೇಲೆ